ಮತ್ತು ತುಂಬ ಹೆಲ್ದಿ ಕೂಡ ಇದೆ. ಹೌದು ಹೌದು ಹೌದು. ಹಳೆ ಕಾಲದ ಅಡುಗೆಗಳೆಲ್ಲವೂ ಹೆಲ್ದಿ ಅಡುಗೆ ಇರುತ್ತಲ್ಲ, ಹೌದು ಅಲ್ಲಂತೂ ಕಣ್ಣಲ್ಲೇ ಎಲ್ಲ ಸಿಗೋದೇ ಕಡಿಮೆ. ಹೌದು. ಆವಾಗ ಮಾಡಿಕೊಂಡ್ರೆ ಬೆಟರ್. ಈಗ ಬಿಸಿ ಬಿಸಿ ಪೊಟ್ಟ ನಿಮಗೋಸ್ಕರ ರೆಡಿಯಾಗಿದೆ. ರೆಡಿ ಆಗಿದಲ್ಲ. ಇದಕ್ಕೆ ಹೆಸರು ಮಾತ್ರ ಪೊಟ್ಟ ಅಲ್ಲ? ಪೊಟ್ಟ. ಓಕೆ. ಹೆಸರು ಮಾತ್ರ ಡಿಫ್ರೆಂಟ್ ಆಗಿ ಉಂಟು, ಆದರೆ ಟೇಸ್ಟ್ ಅಂತೂ ಗಮ್ಮತ್ ಇರುತ್ತಲ್ಲ. ನಾರ್ಮಲ್ ಆಗಿ ನಾವು ಮನೆಯಲ್ಲೇ ಮಳೆಗಾಲದಕ್ಕೆ ಈಗ ಸೌತೆಕಾಯಿ ಇದೆಲ್ಲ ಮನೆಯಲ್ಲೇ ಸಿಗುವಂತಹ ಏನು ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ ಮಾಡಿರುವಂತಲ್ಲ. ಓಕೆ, ಟೇಸ್ಟ್ ನೋಡಲಾಗಿದೆ ಈಗ. ಪೊಟ್ಟ ತಯಾರಿಸುವ ವಿಧಾನ: ಮೊದಲಿಗೆ ನೀರಿನಲ್ಲಿ ನೆನೆಸಿಟ್ಟ ಕಣಿಲೆಯನ್ನು ಸೋಸಿ ತೆಗೆದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಕುಕ್ಕರ್ನಲ್ಲಿ ಸಾಂಬಾರ್ ಸೌತೆ ಹೋಳುಗಳು, ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೊಳೆ, ಜಜ್ಜಿದ ಹಲಸಿನ ಬೀಜ, ಸ್ವಲ್ಪ ನೀರು, 2 ಚಮಚದಷ್ಟು ಮೆಣಸಿನ ಪುಡಿ ಹಾಕಿ 2 ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ 1 ಕಪ್ ತೆಂಗಿನ ತುರಿಗೆ ಧನಿಯಾ ಪುಡಿ, 1-2 ಒಣಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ಕಣಿಲೆಯನ್ನು ಸೋಸಿ ತೆಗೆದು ಬೇಯಿಸಿದ ತರಕಾರಿಗೆ ಸೇರಿಸಿ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, 1 ಚಮಚದಷ್ಟು ಬೆಲ್ಲ, ಕರಿಬೇವು ಹಾಕಿ ಬೆರೆಸಿ ಕುದಿಸಿ. ಕೊನೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಬಿಸಿ ಬಿಸಿಯಾದ ಹಳೆಗಾಲದ ರುಚಿಕರವಾದ ಖಾದ್ಯ ಪೊಟ್ಟ ಅನ್ನದೊಂದಿಗೆ ಸವಿಯಲು ಸಿದ್ಧ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.